ಎಲ್ಲರಿಗೂ ಸಹ ವಂದನೆಗಳು. ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಸಂಗನಿಕೇತನ ಮಂಗಳೂರು ಹಾಗೂ ನಮ್ಮ ಟಿವಿಯ ಒಂದು ಜಂಟಿ ಪ್ರಾಯೋಜಕತ್ವದಲ್ಲಿ ನಡೆಯುವಂತಹ ಈ ಒಂದು ಆರೋಗ್ಯಕ್ಕಾಗಿ ಯೋಗ ಈ ಒಂದು ಸಂಚಿಕೆಯ ಮಾಲಿಕೆಯಲ್ಲಿ ಆರಂಭದಲ್ಲಿ ಯೋಗ ಮಂತ್ರ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆತ್ಮೀಯ ಎಲ್ಲ ವೀಕ್ಷಕ ಬಾಂಧವರೇ, ಈ ಒಂದು ಸಂಚಿಕೆಯಲ್ಲಿ ಆಯ್ದ ಕೆಲವು ಸರಳ ವ್ಯಾಯಾಮಗಳನ್ನು ಮತ್ತು ಸೂರ್ಯ ನಮಸ್ಕಾರದ ಬಗ್ಗೆಯ ಮಾಹಿತಿಯನ್ನು ಪಡೆಯೋಣ. ಬಂಧುಗಳೇ, ಯೋಗ ಆರೋಗ್ಯವರ್ಧಕ, ರೋಗ ನಿವಾರಕ. ಮಹಾಮುನಿ ಪತಂಜಲಿಯವರು ತನ್ನ ಪಾತಂಜಲ ಯೋಗ ದರ್ಶನದಲ್ಲಿ ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದ್ದಾರೆ. ಚಿತ್ತದ ವೃತ್ತಿಗಳನ್ನು, ಬಯಕೆಗಳನ್ನು ಸರ್ವತಾ ವಿರೋಧಿಸಿ ನಿಲ್ಲಿಸಿ ಏಕಾಗ್ರತೆ ಸಾಧಿಸುವುದೇ ಯೋಗ. ಇಲ್ಲಿ ಮುಖ್ಯವಾಗಿ ಯೋಗ ಆರೋಗ್ಯಕ್ಕೆ, ಏಕಾಗ್ರತೆ, ಅದರ ಮುಖ್ಯ ಅದರ ಗೋಲು ಬೇರೆ. ನಮ್ಮ ಆಧ್ಯಾತ್ಮಿಕ ಸಾಧನೆಗೆ, ಆತ್ಮ ಸಾಕ್ಷಾತ್ಕಾರಕ್ಕೆ, ಉತ್ತಮ ಜೀವನ ಶೈಲಿಗೆ ಅಂತೇಳಿ ಭಾಳಷ್ಟು ಅರ್ಥಗಳಿವೆ. ಈ ಯೋಗದ ಬಗ್ಗೆ ಸಾಕಷ್ಟು ವ್ಯಾಖ್ಯಾನಗಳು, ಕೊಟೇಶನ್ಸ್ಗಳು, ಅದರ ಬಗ್ಗೆ ನಮ್ಮ ಹಿರಿಯರು, ಸಾಧಕರು ತುಂಬ ಮಂದಿ ಹೇಳಿದ್ದಾರೆ. ಬಂಧುಗಳೇ, ನಾವು ಯೋಗ ಪ್ರಾರಂಭ ಮಾಡೋ ಮುಂಚೆ ಆರಂಭದಲ್ಲಿ ಕೆಲವು ದೇಹದ ಜಡತ್ವ ಹೋಗಿ ಲಘುತ್ವ ಬರುವಂತಹ ಕೆಲವು ವ್ಯಾಯಾಮಗಳನ್ನು ಈ ಸಂದರ್ಭದಲ್ಲಿ ಗಮನಿಸೋಣ. ಪ್ರಥಮವಾಗಿ ಈ ಆಕಾಂಕ್ಷ ಅದರ ಬಗ್ಗೆ ಪ್ರಸ್ತುತ ಪಡಿಸ್ತಾ ಇದ್ದಾಳೆ. ಸೊಂಟಕ್ಕೆ ಕೈಕೊಟ್ಟು ಎರಡೂ ಕಾಲು ಮೇಲೆ ಕೆಳಗೆ, ಇದೊಂದು ಸೂಕ್ಷ್ಮ ವ್ಯಾಯಾಮಗಳು. ಅಂದರೆ ನಮ್ಮ ದೇಹದಲ್ಲಿರುವ ಸೂಕ್ಷ್ಮ ನಾಡಿಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗಲಿಕ್ಕೆ, ಹಾಗೆ ದೇಹದ ಜಡತ್ತು ಹೋಗಿ ಲಘುತ್ವ ಬರಲಿಕ್ಕೆ ಇಂತಹ ಸರಳ ವ್ಯಾಯಾಮ ಒಂದು 3 ಬಾರಿ 6 ಬಾರಿ ಅಭ್ಯಾಸ ಮಾಡಬೇಕು ಬಂಧುಗಳೇ. ಆಮೇಲೆ ಸರಳ ವ್ಯಾಯಾಮ 2, ಕಾಲುಗಳು ಜೋಡಣೆ, ಕೈ ನೇರ, ಈ ರೀತಿ ಇನ್ಹೇಲ್, ರೈಟ್ ದ ಬೋತ್ ಹ್ಯಾಂಡ್ಸ್. ಗಮನಿಸಿ ಬಂಧುಗಳೇ, ನಮ್ಮ ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚಾಗಲಿಕ್ಕೆ ಹೃದಯಕ್ಕೆ ವ್ಯಾಯಾಮ. ಎಕ್ಸೇಲ್, ಕಮ್ ಬ್ಯಾಕ್, ಪೂರಕ, ರೇಚಕ. ಇನ್ಹೇಲ್ ಅಂದರೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈ ಅಗಲ ಮಾಡಬೇಕು, ಉಸಿರನ್ನು ಬಿಡುತ್ತಾ ಹತ್ತಿರ. ಈಗ 3 ಪರಸ್ಪರ ಬೆಳನ್ನು ಹಿಡ್ಕೊಂಡು ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್ ಅಂದರೆ ಉಸಿರು ತೆಕ್ಕೊಂಡು ಎದೆ ಹತ್ತಿರ, ಉಸಿರು ಬಿಡುತ್ತಾ ದೂರ. ಈಗ ತಿರುಚುವಿಕೆ ವ್ಯಾಯಾಮ, ಟ್ವಿಸ್ಟಿಂಗ್ ಎಕ್ಸಸೈಸ್. ಕಾಲು ಸೊಪ್ಪಾಗಲ್ಲ, ಹಸ್ತವನ್ನು ಹೀಗಿಟ್ಟು ನಿಧಾನವಾಗಿ ಈ ರೀತಿ ಪೂರ್ತಿ ತಿರುಗಿಸ್ಕೊಳ್ಬೇಕು. ನೋಡಿ, ಆ ಸೊಂಟದ ಭಾಗಕ್ಕೆ ವ್ಯಾಯಾಮ, ಸೊಂಟ ಟ್ರಿಮ್ ಆಗಲಿಕ್ಕೆ ಮತ್ತು ಬ್ಯಾಕ್ ಪೇನ್ ಕಮ್ಮಿ ಆಗಲಿಕ್ಕೆ ಒಳ್ಳೆಯದು. ಹಾಗೆ ಕಮ್ ಬ್ಯಾಕ್. ನೋಡಿ ಇಲ್ಲಿ ಎಕ್ಸೇಲ್ ಅಂದರೆ ರೇಚಕ, ಬರುವಾಗ ಪೂರಕ. ಇನ್ಹೇಲ್, ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಈ ರೀತಿ ಟರ್ನ್ ಆಗಬೇಕು, ಉಸಿರನ್ನು ತೆಗೆದುಕೊಳ್ಳುತ್ತಾ ಬರಬೇಕು. ಅಥವಾ ನಾರ್ಮಲ್ ಬ್ರೀದಿಂಗಲ್ಲಿ ಸಹ ಅಭ್ಯಾಸ ಮಾಡ್ಬೋದು. ದೇಹದ ಜಡ ಹೋಗಲಿಕ್ಕೆ, ಬೆಳಿಗ್ಗೆದ್ದು ಕೂಡಲೇ ಯೋಗ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಬಿಗಿತ, ಸ್ಟಿಫ್ನೆಸ್ ಹೋಗಲಿಕ್ಕೆ ಈ ಒಂದು ವ್ಯಾಯಾಮ. ಈಗ ವಿಶ್ರಾಂತಿ. ಆತ್ಮೀಯ ವೀಕ್ಷಕ ಬಾಂಧವರೇ, ಈಗ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಎಂದರೆ ಆಸನ ಮತ್ತು ಪ್ರಾಣಾಯಾಮಗಳ ಮಿಶ್ರಣ, ಜಡತ್ತು ಹೋಗಿ ಲಘುತ್ವ ಬರಲಿಕ್ಕೆ. ನಮ್ಮ ಹಿರಿಯರು ಹೇಳ್ತಾರೆ, ಆರೋಗ್ಯಂ ಭಾಸ್ಕರಾದಿಚ್ಚೇತ್. ಈ ಕೆಲವೊಮ್ಮೆ ಯೋಗ ಮಾಡಲಿಕ್ಕೆ ಅಂದರೆ ಯೋಗಾಸನ ಮಾಡಲಿಕ್ಕೆ ಸಮಯ ಇಲ್ಲ ಅಂಥವರಿಗೆ ಕೊನೆ ಪಕ್ಷ ಸೂರ್ಯ ನಮಸ್ಕಾರ 3, 6, 9, 16, 12 ಎಲ್ಲ ಮಾಡ್ಬೋದು ಬಂಧುಗಳೇ. ಈ ಸೂರ್ಯ ನಮಸ್ಕಾರ ಮಾಡೋದರಿಂದ ನಮ್ಮ ಏನು ದೇಹದಲ್ಲಿರುವ ಎಲ್ಲ ಅಂಗಾಂಗಗಳು, ಜಾಯಿಂಟ್ಸ್ ಎಲ್ಲ ಫ್ಲೆಕ್ಸಿಬಲ್ ಆಗ್ತದೆ, ನಿರ್ನಾಳ ಗ್ರಂಥಿಗಳು ಆ್ಯಕ್ಟಿವೇಟ್ ಆಗ್ತದೆ ಮತ್ತು ಶರೀರ ಬಲಿಷ್ಠತೆ ಬರ್ತದೆ. ಹಾಗೆ ಸಣ್ಣ ಪುಟ್ಟ ಕಾಯಿಲೆಗಳಾದ ಸೊಂಟ ನೋವು, ಬೆನ್ನು ನೋವು ಇತ್ಯಾದಿ ಎಲ್ಲ ಕಡಿಮೆ ಆಗಲಿಕ್ಕೆ ಒಳ್ಳೆಯದು. ಆದರೆ ಸೂರ್ಯ ನಮಸ್ಕಾರ ಯಾರೂ ಮಾಡಬಾರದು. ತೀರಾ ಮಂಡಿ ನೋವಿದ್ದವರು ಅಥವಾ ತುಂಬ ಬ್ಯಾಕ್ ಪೇನ್ ಇದ್ದವರು, ಹೃದಯ ಸಂಬಂಧಿ ಕಾಯಿಲೆ ಇದ್ದವರೆಲ್ಲ ಸೂರ್ಯ ನಮಸ್ಕಾರ ಮಾಡೋದು ಬೇಡ. ಈ ಸೂರ್ಯ ನಮಸ್ಕಾರದಲ್ಲಿ ಹಲವು ಪ್ರಕಾರಗಳಿವೆ ಬಂಧುಗಳೇ. ನಾವು ಹಳೆಯ ಪದ್ಧತಿಯಾದ ಕೇವಲ 10 ಸ್ಟೆಪ್ಸ್ ಆ ಭಂಗಿಯನ್ನು ಮಾತ್ರ ಈಗ ಪ್ರಸ್ತುತ ಪಡಿಸ್ತಾ ಇದ್ದೇವೆ, 12. ಮತ್ತು ಬೇರೆ ಬೇರೆ ಪ್ರಕಾರಗಳಲ್ಲಿ ಸೂರ್ಯ ನಮಸ್ಕಾರದ ವಿಧಾನ ಇದೆ. ಇದು ಹಳೆಯ ಪದ್ಧತಿಯ 10 ಒಂದು ಸ್ಟೆಪ್ಸಿನ ವಿಧಾನಗಳು. ಈ ಸೂರ್ಯ ನಮಸ್ಕಾರಕ್ಕೆ
ಮುಂಜಾನೆ ಸೂರ್ಯೋದಯ ಬಾಹ್ಯ ಏನು ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ, ಆ ಒಂದು ಹೊತ್ತಲ್ಲಿ ಮಾಡಿ ಒಳ್ಳೆ ಸೂರ್ಯ ಉದಯಿಸುವ. ಈ ಸೂರ್ಯ ಉದಯಿಸುವ 2 ಗಂಟೆ ಮುಂಚೆ ಸೂರ್ಯನ ರೇಸ್ ಭೂಮಿಗೆ ಬರ್ತಾ ಇರ್ತದೆ. ಆ ಹೊತ್ತಿಗೆಲ್ಲ ಸೂರ್ಯ ನಮಸ್ಕಾರ, ಈ ಜಪ ತಪ ಅದು ಒಳ್ಳೆಯ ಕೆಲಸಗಳು ಯೋಗ ಮಾಡಿದರೆ ಬಹಳ ಒಳ್ಳೆಯ ನಮಗೆ ಎನರ್ಜಿ, ದೈವಿಕ ಎನರ್ಜಿ ಒಳಗೆ ದೇಹಕ್ಕೆ ಪಾಸ್ ಆಗುತ್ತೆ ಹೇಳಿ ಉಲ್ಲೇಖ ಇದೆ ಬಂಧುಗಳೇ. ಈಗ ಸೂರ್ಯ ನಮಸ್ಕಾರದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಹೇಗೆ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡಬಹುದು ಇದನ್ನು ಪ್ರತಿಯೊಂದು ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ನಾವು ಉಸಿರಿನ ಗತಿಯೊಂದಿಗೆ ನಾವು ಮಾಡಬೇಕಾಗ್ತದೆ ಬಂಧುಗಳೇ. ಈಗ ಅದರ ಸರಳ ವಿಧಾನದ 10 ಸ್ಟೆಪ್ಸ್ಗಳು ಅಂದರೆ ಶಶಾಂಕಾಸನ ರಹಿತ ನಾವು ಈಗ ಪ್ರಸ್ತುತ ಪಡಿಸ್ತಾ ಇದ್ದೇವೆ. ಪ್ರಥಮವಾಗಿ ಈ ರೀತಿ ನಮಸ್ಕಾರ ಮುದ್ರೆ ನೋಡಿ, ಅಂಜಲಿ ಮುದ್ರೆ ಅಂತ ಹೇಳ್ತೇವೆ, ಪ್ರಣಮ ಆಸನ. ಇದರಲ್ಲಿ ಮಂತ್ರ ಸಹಿತ ನಾವು ಹೇಳಬೇಕಾಗ್ತದೆ. ಈಗ ಪ್ರಥಮವಾಗಿ ಭಾಸ್ಕರನಿಗೆ ವಂದಿಸುತ್ತಾ ಸೂರ್ಯದೇವನನ್ನು ನೆನೆಸುತ್ತಾ ಸೂರ್ಯ ನಮಸ್ಕಾರ 1 ಈ ರೀತಿ ನಮಸ್ಕಾರ ಮುದ್ರೆ. ಆರಂಭದ ಮಂತ್ರ ಓಂ ಮಿತ್ರಾಯ ನಮಃ ಅಂತೇಳಿ ಮಂತ್ರ ಹೇಳಿ ಈ ಒಂದೊಂದೇ ನೋಡಿ. ಈಗ ಪ್ರಣಮಾಸನ ಏಕ್ ಇನ್ಹೇಲ್, ಏಕ್ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಂದೆ ಬಾಗಬೇಕು. ಇದಕ್ಕೆ ಹಸ್ತ ಉತ್ತಾನಾಸ ಅಥವಾ ಅರ್ಧ ಚಕ್ರಾಸನ ಹೇಳ್ತೇವೆ. ದೋ ಎಕ್ಸೇಲ್, ಮೆಲ್ಲಗೆ ಪಾದಹಸ್ತಾಸನ ಅಂದರೆ ಮುಂದಕ್ಕೆ ಬಾಗುವಂತಹ ಭಂಗಿ ಪಾದಹಸ್ತಾಸನ ನೋಡಿ. ಶಿರಸ್ಸಿಗೆ ಸಾಕಷ್ಟು ರಕ್ತ ಸಂಚಲನೆ, ನರಮಂಡಲ ಸಚೇತನಗಳು. ಆಮೇಲೆ ಏಕಪಾದ ಪ್ರಸರಣಾಸನ ಅಥವಾ ಅಶ್ವಸಂಚಲನಾಸನ ಎಂಬ ಅದಕ್ಕೂ ಸಹ ಬೇರೆ ಬೇರೆ ಹೆಸರಲ್ಲಿ ಇದೆ ನೋಡಿ. ಇಲ್ಲಿ ಮೊಣಕಾಲು ನೆಲಕ್ಕೆ, ಆದಷ್ಟು ಕಾಲು ಎಲ್ ಶೇಪ್ ತಲೆಗೆ ಪ್ರಯತ್ನ, ತಲೆ ಹಿಂದೆ ಊರ್ಧ್ವ ದೃಷ್ಟಿ ನೋಡಿ. ಇಲ್ಲಿ ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚಾಗಲಿ ನೋಡಿ, ಶ್ವಾಸಕೋಶಕ್ಕೆ ಒಳ್ಳೆಯದು. ಈ ಸೂರ್ಯ ನಮಸ್ಕಾರ ಬಹಳ ಪರಿಣಾಮಕಾರಿಯಾದಂಥ ಒಂದು ಆಸನ ಮತ್ತು ಪ್ರಾಣಾಯಾಮಗಳ ಮಿಶ್ರಣವಾಗಿದೆ. ಇದು ಅಶ್ವಸಂಚಲನಾಸನ. ಇನ್ನು ಚತುರಂಗ ದಂಡಾಸನ, ಸ್ಲ್ಯಾಂಟ್ ಜಾರುಬಂಡಿ ಹಾಗೆ ಗಮನಿಸಿ ಬಂಧುಗಳೇ. ಇದರಲ್ಲಿ ಸ್ವಲ್ಪ ಸೀಟು ಕೆಳಗಡೆ, ಸ್ವಲ್ಪ ತಲೆ ಮೇಲೆ ನೋಡಿ. ಈ ರೀತಿ ಚತುರಂಗ ದಂಡಾಸನ ನಮ್ಮ ತೋಳುಗಳಿಗೆ, ಕಾಲಿಗೆ ಒಂಥರ ಸಮತೋಲನ ಭಂಗಿ ಆಗ್ತದೆ. ಆಮೇಲೆ ಇಲ್ಲಿ ಇನ್ನು ಇದು ಸಾಷ್ಟಾಂಗ ನಮನ, ಇನ್ನೆಲ್ ಎಕ್ಸೇಲ್ ನೋಡಿ. ಈಗ ಉಸಿರು ಬಿಡುತ್ತಾ ಆಮೇಲೆ ತೆಕ್ಕೊಂಡು ಅಲ್ಲಿ ಅಷ್ಟ ಅಂಗಗಳು ನೆಲಕ್ಕೆ ನೋಡಿ. ಅಲ್ಲಿ ಕಾಲು ಸೀಟು ಮೇಲೆ ಹೋಗಬೇಕು, ಕೈ ಹಣೆ ಎಲ್ಲ ನೆಲಕ್ಕೆ. ಆಮೇಲೆ ಏಳುವ ಕ್ರಮ ಹೀಗೆ ಊರ್ಧ್ವಮುಖ ಶಾನಾಸನ ಅಂದರೆ ಭುಜಂಗಾಸನ ಹಾಗೆ, ಬಟ್ ಇಲ್ಲಿ ತೈಸು ಮೇಲೆ ಹೋಗಬೇಕು. ಇನ್ಹೇಲ್ ಮಾಡಿ ನೋಡಿ, ಇಲ್ಲಿ ಭುಜ ವೈಡ್ ಮಾಡಬೇಕು. ಟೋಸ್ ಹಾಗೆ ಅದರಲ್ಲಿ ಫ್ಲ್ಯಾಟ್ ಆಗಿರ್ತದೆ, ಕೆಲವರು ಈ ರೀತಿ ಎಲ್ಲ ಮಾಡ್ತಾರೆ. ಇಲ್ಲಿ ಹೃದಯದ ಆರೋಗ್ಯಕ್ಕೆ, ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚಾಗಲಿಕ್ಕೆ ಊರ್ಧ್ವಮುಖ ಶ್ವಾನಾಸನ ಹೇಳ್ತೇವೆ. ಆಮೇಲೆ ಅಧೋಮುಖ ಶ್ವಾನಾಸನ ಒಮ್ಮೆ ಸರಿಯಾಗಿ ಗಮನಿಸೋಣ ಬಂಧುಗಳೇ. ಅಭ್ಯಾಸ ಆದ ಮೇಲೆ ಮಾಡಿಕೊಂಡೇ ಹೋಗಬೇಕು ನೋಡಿ. ಈಗ ಅಧೋಮುಖ ಶ್ವಾನಾಸನ ನೋಡಿ, ಅಲ್ಲಿ ಶಿರಸ್ಸು ಆದಷ್ಟು ಒಳಗೆ ಹೋಗಲಿಕ್ಕೆ, ಇಲ್ಲಿ ಸ್ವಲ್ಪ ಹೊತ್ತು ಸಹಜ ಉಸಿರಾಟ, ಅಲ್ಲಿ ಹಿಂಗಾಲು ಹಿಮ್ಮಡಿ ನೆಲಕ್ಕೆ ತಾಗಲಿಕ್ಕೆ ಪ್ರಯತ್ನ. ಆಮೇಲೆ ಏಕಪಾದ ಪ್ರಸರಣಾಸನ, ಅಶ್ವಸಂಚಲನಾಸನ, ಇನ್ನೊಂದು ಕಾಲು ಎರಡು ಕೈಗಳ ಮಧ್ಯೆ ಇರಬೇಕು ನೋಡಿ. ಇದು ಇಂಪಾರ್ಟೆಂಟ್, 2 ಕೈಗಳ ಮಧ್ಯೆ ಊರ್ಧ್ವ ದೃಷ್ಟಿ ಇರಬೇಕು ನೋಡಿ. ಪುನಃ ಲಂಗ್ಸ್ ಕೆಪ್ಯಾಸಿಟಿಗೆ, ಸೊಂಟಕ್ಕೆ, ಬೆನ್ನಿಗೆ ಭಾಳಷ್ಟು ವ್ಯಾಯಾಮ. ಒನ್ ಆಫ್ ದ ಬೆಸ್ಟ್ ಪ್ರಾಣಾಯಾಮ ಮತ್ತು ಆಸನ ಸಹ ಇದರಲ್ಲಿ ಬರ್ತದೆ. ಏಕಪಾದ ಪ್ರಸರಣಾಸನ, ಪಾದಹಸ್ತಾಸನ ನೋಡಿ. ಪುನಃ ಪಾದಹಸ್ತಾಸನ ಪೂರ್ತಿ ಬಾಗಬೇಕು ನೋಡಿ. ಈ ರೀತಿ ಹಸ್ತ ಪಾದದ ಹತ್ತಿರ, ಕೈ ಹತ್ತಿರ ಬರ್ತದೆ. ಆಮೇಲೆ ಹಣೆ ಈ ರೀತಿ ಮಂಡಿಯ ಕೆಳಗಡೆ ಬರಬೇಕಾಗ್ತದೆ. ಇಲ್ಲಿ ಸಹಜ ನೋಡಿ, ಇಲ್ಲಿ ಸಾಕಷ್ಟು ಶಿರಸ್ಸಿಗೆ ರಕ್ತ ಸಂಚಲನೆ, ನರಮಂಡಲ ಸಚೇತನ, ಹೊಟ್ಟೆ ಫ್ಯಾಟ್ ಬರ್ನ್ ಆಗಲಿ. ಮತ್ತು ಇನ್ಹೇಲ್, ಪುನಃ ನಮಸ್ಕಾರ ಮುದ್ರೆ. ಇನ್ನೊಮ್ಮೆ ಗಮನಿಸೋಣ. ಈಗ ನಾವು ಮಾಡ್ತಾ ಹೋಗ್ತೀವಿ. ಈಗ ಆರಂಭದಲ್ಲಿ ಹೇಗೆ ಮಾಡ್ಬೋದು ಎಂಬ ನಿಧಾನವಾಗಿ ತೋರಿಸಿದ್ದೇವೆ. ಇದರಲ್ಲಿ ಗ್ರಂಥದಲ್ಲಿ ಹಿರಿಯರು ಹೇಳ್ತಾರೆ, ಇದನ್ನು ನಿಮಿಷಕ್ಕೆ 2 ಬಾರಿ 3 ಬಾರಿ ಮಾಡಿ, ಒಮ್ಮೆ ಅಭ್ಯಾಸ ಆದರೆ ಮಾಡುವಾಗ ಉಸಿರಿನ ಗತಿಯೊಂದಿಗೆ ಮಾಡಬೇಕು. ಆರೋಗ್ಯಂ ಭಾಸ್ಕರಾದಿಚ್ಛೇದ್, ಸೂರ್ಯ ನಮಸ್ಕಾರ, ಮಿಕ್ಸರ್ ಆಫ್ ಆಸನ ಆ್ಯಂಡ್ ಪ್ರಾಣಾಯಾಮ. ಈಗ ಸೂರ್ಯ ನಮಸ್ಕಾರ 2, ಇದಕ್ಕೆ 12 ಮಂತ್ರ ಇದೆ, ಅದನ್ನು ಸಹ ನಾವು ಹೇಳ್ತಾ ಮಾಡಬೇಕು. ಈಗ ಪ್ರಥಮವಾಗಿ ಪುನಃ 2ನೇ ಮಂತ್ರ ಓಂ ರವಯೇ ನಮಃ. ಇನ್ಹೇಲ್ ಏಕ್, ಪೂರಕ ಏಕ್, ರೇಚಕ 2, 3 ಪೂರಕ, ಮಂಡಿ ನೆಲಕ್ಕೆ ತಲೆ ಮೇಲೆ. ಈಗ ರೇಚಕ 4, ಇನ್ನು ಪೂರಕ ರೇಚಕ ಸಾಷ್ಟಾಂಗ ನಮನ, ಅಷ್ಟಾಂಗಗಳು. ಪೂರಕ ಇನ್ಹೇಲ್ ಊರ್ಧ್ವಮುಖ ಅಂದರೆ ಭುಜಂಗಾಸನ ಹಾಗೆ. ಇದರಲ್ಲಿ ತೈಸು ಇನ್ನೂ ಎತ್ತಬೇಕು, ತೈಸು.
ಅಧೋಮುಖ ಎಕ್ಸೇಲ್, ರೇಚಕ ನೋಡಿ ಆದಷ್ಟು ತಲೆ ಒಳಗೆ ಹೋಗುವ ಹಾಗೆ. ಇನ್ನು ಇನ್ಹೇಲ್ ಅಂದರೆ ಪೂರಕ, ಈ ರೀತಿ ದಯವಿಟ್ಟು ಗಮನಿಸಿ ಬಂಧುಗಳೇ ಹೇಗೆ ಮಾಡುವ ವಿಧಾನ. ಇನ್ನೊಂದು ಕಾಲು, ಆಮೇಲೆ ಎಕ್ಸೇಲ್, ರೇಚಕ, ಈ ರೀತಿ ಅಭ್ಯಾಸ ಮಾಡಬೇಕು. ಈಗ ಇನ್ಹೇಲ್, ಕಮ್ ಬ್ಯಾಕ್. ಇನ್ನೊಂದು ಬಾರಿ ಗಮನಿಸೋಣ. ಈಗ ನಾವು ಮಾಡ್ತಾ ಹೋಗ್ತೀವಿ, ಏಕು ದೋ ತೀನ್ ಆ ರೀತಿ ಹೇಳ್ತಾ ಹೋಗ್ತೀವಿ, ಯಾಕೆಂದರೆ ಅದರ ಸ್ಟೆಪ್ಪಿನ ಮತ್ತೆ ಒಮ್ಮೆ ಅಭ್ಯಾಸ ಆದ ಮತ್ತೆ ಅಭ್ಯಾಸಿಗಳು ಅಂದರೆ ಏನು ಶಿಬಿರಾರ್ಥಿಗಳಾಗುತ್ತೆ, ಯೋಗ ಸಾಧಕರು, ಅವರು ಮನಸ್ಸಲ್ಲಿ ಅದರ ಮಂತ್ರವನ್ನು ಹೇಳಿಕೊಂಡು ಆಮೇಲೆ ಉಸಿರಿನ ಗತಿಯೊಂದಿಗೆ ಅಭ್ಯಾಸ ಮಾಡಬೇಕಾಗ್ತದೆ. ಈಗ ಸೂರ್ಯ ನಮಸ್ಕಾರ 3 ಬಂಧುಗಳೇ. ಈಗ ಸೂರ್ಯ ನಮಸ್ಕಾರ 3. ಓಂ ಸೂರ್ಯಾಯ ನಮಃ. ನಾವೀಗ ಮಾಡಿಕೊಂಡೇ ಹೋಗ್ತೀವಿ, ಅದರ ನಂಬರ್ ಹೇಳ್ತಾ ಇರ್ತೀವಿ. 1 2 3 4 5 6 7 8 9 10. ಇಲ್ಲಿಗೆ ಸೂರ್ಯ ನಮಸ್ಕಾರದ ಒಂದು ಮಾಹಿತಿ ಇಲ್ಲಿಗೆ ನಾವು ಸಂಕ್ಷಿಪ್ತವಾಗಿ ತಿಳಿಸಿದ್ದೇವೆ. ಇದನ್ನು ಅಭ್ಯಾಸ ಆದ ಮೇಲೆ ಹೀಗೆ ಮಾಡಿಕೊಂಡು ಹೋಗಬೇಕು. ಸೂರ್ಯ ನಮಸ್ಕಾರ ಇದು ದೇಹದ ಜಡತ್ತು ಹೋಗಿ ಲಘುತ್ತಬಲಿಕ್ಕೆ ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ. ಆದರೆ ಸಮಸ್ಯೆ ಇದ್ದು ಹೃದಯ ಸಂಬಂಧಿ ಕಾಯಿಲೆ, ಸೊಂಟ ನೋವು, ಮಂಡಿ ನೋವು ಇದ್ದವರು ಇದನ್ನು ಮಾಡೋದು ಬೇಡ. ಆದರೆ ಕೆಲವು ಸ್ಟೆಪ್ಸ್ ಮಿಸ್ ಮಾಡಿ ಹೇಳಿಕೊಡುವ ತರಬೇತಿ ಇದೆ, ಅದೆಲ್ಲ ಗುರುಮುಖೇನ ಕಲಿತು ನಾವು ಅಭ್ಯಾಸ ಮಾಡಬೇಕು. ಆರಂಭದಲ್ಲಿ 3, 6 ಅಭ್ಯಾಸ, ಮತ್ತು 9, ಇನ್ನೂ ತುಂಬ ಜಾಸ್ತಿ 12 ಎಲ್ಲ ಮಾಡಿರೋದು. 12 ಮಂತ್ರ ಹೇಳಬೇಕು, ಯಾಕೆ ಮಂತ್ರ ಇದೆ, ಆ ಮಂತ್ರ ಹೇಳಿ ಮಾಡಿ ಒಳ್ಳೆಯದು. ಆತ್ಮೀಯ ಎಲ್ಲ ಯೋಗ ಬಂಧುಗಳೇ, ಇದೀಗ ವ್ಯಾಯಾಮ ಮತ್ತು ಸೂರ್ಯ ನಮಸ್ಕಾರದ ಬಗ್ಗೆಯ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಇನ್ನೀಗ ನಮ್ಮ ದೈಹಿಕ ಆರೋಗ್ಯಕ್ಕೆ, ಚಿತ್ತ ಶಾಂತಿಗೆ, ಆಧ್ಯಾತ್ಮಿಕ ಸಾಧನವಾದ ಪತಂಜಲಿ ಋಷಿಮುನಿಗಳು ತಿಳಿಸಿದ ಅಷ್ಟಾಂಗ ಯೋಗದ 3ನೇ ಮೆಟ್ಟಿಲೆ ಸ್ಥಿರಂ ಸುಖಂ ಆಸನಂ. ಈ ಸಂಚಿಕೆಯಲ್ಲಿ ನಿಂತುಕೊಂಡು ಮಾಡುವ ಕೆಲವು ಆಯ್ದ ಆಸನಗಳನ್ನು ಗಮನಿಸೋಣ. ಪ್ರಥಮವಾಗಿ ನಿಲುವು ಸರಿಪಡಿಸುವ ಆಸನ ತಾಡಾಸನ. ನಮ್ಮ ಬೆನ್ನು ಬಲಿಷ್ಠತೆಗೆ, ಬೆನ್ನಿನ ಹುರಿಯ ಸಮೂಹದ ಪುನಶ್ಚೇತನಕ್ಕೆ ಬಹಳ ಪರಿಣಾಮಕಾರಿ. ಅಭ್ಯಾಸ ಮಾಡುವ ಕ್ರಮ ಈಗ ಆಕಾಂಕ್ಷ ಪ್ರಸ್ತುತಪಡಿಸ್ತಾ ಇದ್ದಾಳೆ. ಪ್ರಥಮವಾಗಿ ತಾಡಾಸನ. 2 ಪಾದಗಳು ಜೋಡಣೆ, ಮಂಡಿ ಚಿಪ್ಪು ಬಿಗಿ, ಹೊಟ್ಟೆ ಒಳಕ್ಕೆಳೆದು ಎದೆ ಉಬ್ಬಿಸಿ ಆರಂಭದಲ್ಲಿ ನಿಲ್ಲಬೇಕು. ಆಮೇಲೆ ಕೈಗಳನ್ನು ತಿರುಗಿಸಿಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ 2 ಕೈಗಳನ್ನು ಈ ರೀತಿ ಶಿರಸ್ಸಿನ ಮೇಲೆ ನೇರವಾಗಿಸಬೇಕು. ಇದು ಸಾಮಾನ್ಯ ಈ ಮನೆಯಲ್ಲಿ ಇದ್ದಾಗ ತುಂಬ ವಯಸ್ಸಾದವರಿಗೂ, ತೀರಾ ಸಮಸ್ಯೆ ಇದ್ದವರು ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಈ ಯಾರು ಕಚೇರಿಯಲ್ಲಿ ತುಂಬ ಹೊತ್ತು ಕುಳಿತುಕೊಂಡು ಆನ್ಲೈನ್ ಕೆಲಸ, ತುಂಬ ಹೊತ್ತು ಚೇರಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಅವರಿಗೆ ಕುಳಿತುಕೊಂಡು ಇಲ್ಲಿಗೆ ರಕ್ತ ಸಂಚಾರ ಸರಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇಡೀ ದೇಹದ ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ, ಹಾಗೆ ರಕ್ತ ಪರಿಚಲನೆಗೆ ತುಂಬ ಹೊತ್ತು ಲಾಂಗ್ ಡ್ರೈವ್ ಮಾಡುವವರಿಗೆಲ್ಲ ಈ ಆಸನ ಬಹಳ ಸಹಕಾರಿ ಬಂಧುಗಳು. ಯಾಕೆಂದರೆ ಬೆನ್ನಿನ ಹುರಿಯ ಸಮೂಹ ಪುನಶ್ಚೇತಗೊಳ್ಳುತ್ತದೆ. ಇದನ್ನು ಎಲ್ಲರೂ ಮಾಡ್ಬೋದು. ನಾವು ತೀರಾ ಕಷ್ಟ ಆದರೆ ಗೋಡೆಗೆ ಹೊರಗೆ ಮಾಡಿ ಹೇಳ್ತೇವೆ ನೋಡಿ. ಇಲ್ಲಿ ಸಹಜ ಉಸಿರಾಟ, ಕೈಗಳನ್ನು ತಿರುಗಿಸಿಕೊಂಡು ಎಕ್ಸೇಲ್ ಅಂದರೆ ರೇಚಕ, ಉಸಿರನ್ನು ಬಿಡುತ್ತಾ ಕೆಳಗಿಳಿಸಬೇಕು. ಇನ್ನೊಮ್ಮೆ ಗಮನಿಸೋಣ. ಇನ್ಹೇಲ್, ನಿಧಾನವಾಗಿ ಆರಂಭದಲ್ಲಿ ತುಂಬ ಹಾಗೆ ತರಬೇಕು. ಪೂರಕ, ಇಲ್ಲಿ ಸ್ವಲ್ಪ ಹೊತ್ತು ಸಹಜ ಉಸಿರಾಟ. ನಾವು ತರಬೇತಿ ಕೊಡೋಕ್ಕೆ ಕೌಂಟ್ ಕೊಡ್ತೀವಿ. 1 2 3 4 5 6 7 8 9 10. ಆಮೇಲೆ ಕೈಗಳನ್ನು ತಿರುಗಿಸಿಕೊಂಡು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ವಿಶ್ರಮಿಸಬೇಕು, ರಿಲ್ಯಾಕ್ಸ್. ಈಗ ಸ್ಟ್ಯಾಂಡರ್ಟೀಸ್. ಮುಂದಿನ ಆಸನ ಅರ್ಧ ಚಕ್ರಾಸನ. ಅಸ್ತಮ ಸಮಸ್ಯೆ ನಿಯಂತ್ರಣ, ಥೈರಾಯ್ಡ್ ಗ್ರಂಥಿಯ ಆರೋಗ್ಯವರ್ಧನೆಗೆ, ಆಮೇಲೆ ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚಾಗಲಿಕ್ಕೆ ಈ ಆಸನ. ಮತ್ತು ಬೆನ್ನಿನ ಹುರಿಯ ಬಿಗಿತ ನಿವಾರಣೆಯಾಗಿ ಈ ಸೊಂಟ ನೋವು, ಬೆನ್ನು ಕಡಿಮೆ ಆಗಲಿಕ್ಕೆ, ಅಲ್ಲೆಲ್ಲ ಬಲಿಷ್ಠತೆಗೆ. ಯಾಕೆಂದರೆ ಈಗ ನಾವು ತುಂಬ ಹೊತ್ತು ಕುರ್ಚಿಯಲ್ಲಿ ಕುಳಿತು ಆನ್ಲೈನಲ್ಲಿ ಕಚೇರಿ ಕೆಲಸ ಅಥವಾ ವಿದ್ಯಾರ್ಥಿಗಳಿಗೆ ಕೆಲಸ ನಿರ್ವಹಣೆ ಮಾಡಬೇಕಾಗ್ತದೆ, ಅಥವಾ ಲಾಂಗ್ ಜರ್ನಿ ಮಾಡುವವರಿಗೆ ಈ ಒಂದು ಅರ್ಧ ಚಕ್ರಾಸನ ಬಹಳ ಸಹಕಾರಿ. ನಮ್ಮ ಬ್ಯಾಕ್ ಸ್ಟ್ರಾಂಗ್ ಇರಬೇಕು, ಈ ಬಲಹೀನ ಬೆನ್ನು ಬಲಿಷ್ಠ ಆಗಲಿಕ್ಕೆ ಒಳ್ಳೆಯದು. ಹಾಗೆ ಹೊಟ್ಟೆಯ ಫ್ಯಾಟ್ ಬರ್ನಿಗಳು, ಇದೆಲ್ಲ ಬಹಳ ಸರಳ. ಆದರೆ ಕೆಲವು ಕಾಂಟ್ರಾಇಂಡಿಕೇಷನ್ ಇದೆ. ತೀರಾ ಹೃದಯ ದೌರ್ಬಲ್ಯ ಇದ್ದವರಿಗೆ ನಾವು ಬೇಡ ಹೇಳ್ತೀವಿ. ಆಮೇಲೆ ಯಾರಿಗೆ ಕುತ್ತಿಗೆ ನೋವಿದೆ, ಕತ್ತು ನೋವೆಲ್ಲ ಇದ್ದವರು ಬೇಡ ಹೇಳ್ತೀವಿ. ಇದನ್ನು ನಾವು ಪಾರ್ಶ್ವಕ್ಕೆ ಗಮನಿಸೋಣ. ಈಗ ಅವರು ಈ ಕಡೆ ಮುಖ ಮಾಡ್ತಾರೆ, ತಾಡಾಸನ. ಆಮೇಲೆ ಕಾಲುಗಳಲ್ಲಿ ಸ್ವಲ್ಪ ಅಂತರ, ದಯವಿಟ್ಟು ಗಮನಿಸಿ.
ಇಷ್ಟೇ ಅಂತರ ಮಾಡಬೇಕು. ಸೊಂಟದ ಹಿಂಭಾಗಕ್ಕೆ ಎರಡೂ ಕೈಗಳು ನೋಡಿ ಇಲ್ಲಿ ಬೆರಳು ಈ ರೀತಿ ಸ್ಪರ್ಶಿಸಬೇಕು, ಇದು ಬಹಳ ಪ್ರಾಮುಖ್ಯ. ಅಲ್ಲಿ ಸ್ವಲ್ಪ ಹೊತ್ತಿದ್ದುಕೊಂಡು ಫ್ರೀಯಾಗಿರಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ಪೂರಕ, ನೆಕ್ ಆ್ಯಂಡ್ ಹೆಡ್ ಹ್ಯಾಂಗಿಂಗ್. ಇಲ್ಲಿ ಮಂಡಿ ಬಗ್ಗಿಸಬಾರ್ದು ನೋಡಿ, ಇಲ್ಲಿ ಶಿರಸ್ಸು ಹ್ಯಾಂಗಿಂಗ್ ಇರಬೇಕು. ಸಹಜ ಉಸಿರಾಟ, ಸಾಕಷ್ಟು ಶಿರಸ್ಸಿಗೆ ರಕ್ತ ಸಂಚಲನೆ, ನರಮಂಡಲ ಸಚೇತನ ನೋಡಿ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ ಎಲ್ಲ ಆ್ಯಕ್ಟಿವೇಟ್ ಆಗಲಿಕ್ಕೆ ಒಳ್ಳೆಯದು. ಇಲ್ಲಿ ಸ್ವಲ್ಪ ಹೊತ್ತು ಉಸಿರಾಡುತ್ತಾ ಉಸಿರನ್ನು ಬಿಡುತ್ತಾ ನಿಧಾನವಾಗಿ. ಇನ್ನೊಮ್ಮೆ ವೈಲ್ ಇನ್ಹೇಲ್ ಅಂದರೆ ಪೂರಕ. ಇಲ್ಲಿ ಸ್ವಲ್ಪ ಹೊತ್ತಿದ್ದು ನೋಡಿ, ಇಲ್ಲಿ ಲಂಗ್ಸ್ ಕೆಪ್ಯಾಸಿಟಿ ಸರಿಯಾಗಿ ಇಲ್ಲಿ ಒಂಥರ ಹೆಚ್ಚಿನ ಪ್ರಮಾಣದ ಆಮ್ಲಜನಕ ಹೋಗಲಿಕ್ಕೆ ಸುಲಭ ಆಗ್ತದೆ, ಸ್ಟ್ರೆಚ್ ಆಗ್ತದೆ. ಆರಂಭದಲ್ಲಿ ತುಂಬ ಕಷ್ಟ, ಎಷ್ಟಾಗ್ತದೆ ಅಷ್ಟು. ಎಕ್ಸೇಲ್ ಕಂಬೆ. ಇನ್ನೊಮ್ಮೆ ಗಮನಿಸೋಣ ಬಂದ ವೇಳೆ, ಈಗ ತೀರಾ ಹೊಸಬರಿ ಆಗುವುದಿಲ್ಲ. ಆರಂಭದಲ್ಲಿ ಹೇಗೆ ಮಾಡಬಹುದು ಎಂಬುದಾಗಿ ಗಮನಿಸೋಣ ನೋಡಿ. ಈಗ ಪ್ರಥಮವಾಗಿ ಈ ರೀತಿ ಕಾಲು ಸ್ವಲ್ಪ ವಿಸ್ತರಿಸಿ ಸೊಂಟದ ಹಿಂಭಾಗಕ್ಕೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಸ್ವಲ್ಪ ಹಿಂದೆ ಬರಬೇಕು. ನ್ಯೂ ಕಮ್ಮರ್ ನೋಡಿ, ಇಷ್ಟೇ ಮಾಡಬೇಕು, ಗಮನಿಸಿ. ಆಮೇಲೆ ಇನ್ನೂ ಸಾಧ್ಯವಾದರೆ ಟ್ರೈ ಮಾಡು. ಒಟ್ಟೊಟ್ಟಿಗೆ ಸೊಂಟ ಹೊಟ್ಟೆ ದೂಡಬೇಕು ನೋಡಿ. ಅವರು ಮತ್ತೆ ಮೆಲ್ಲಗೆ ತಲೆ ಹ್ಯಾಂಗ್ ಮಾಡಿ ಮಾಡ್ತಾ ಮಾಡ್ತಾ ಮತ್ತೆ ಜಾಸ್ತಿ. ಇದೊಂದು 2 ವಾರ 3 ವಾರ ಆಗುವಾಗ ಈ ಆಸನ ಕೈವಶವಾಗುತ್ತದೆ. ಇಲ್ಲಿ ಸ್ವಲ್ಪ ಹೊತ್ತು ಸಹಜ ಉಸಿರಾಟ. ಎಕ್ಸೇಲ್ ಅಂದರೆ ರೇಚಕ, ಉಸಿರನ್ನು ಬಿಡುತ್ತಾ ಸ್ಥಿತಿ, ವಿಶ್ರಾಂತಿ, ಸ್ಟ್ಯಾನಿಟೀಸ್. ಮುಂದಿನ ಯೋಗಾಸನ ಪಾದಹಸ್ತಾಸನ. ಈ ಪಾದಹಸ್ತಾಸನ ಅಭ್ಯಾಸ ಮಾಡುವುದರಿಂದ ದೊರಕುವ ಪ್ರಯೋಜನಗಳು: ಹೊಟ್ಟೆಯ ಬೊಜ್ಜು ಕರಗುತ್ತದೆ, ಮತ್ತು ಅಲ್ಲಿ ಮುಂದಕ್ಕೆ ಬಗ್ಗುವಾಗ ಶಿರಸ್ಸಿಗೆ ರಕ್ತ ಸಂಚಲನೆ, ನರಮಂಡಲ ಸಚೇತನ, ಅದರಲ್ಲಿ ವಿಶೇಷವಾಗಿ ಬೆನ್ನಿನ ಹುರಿಯ ಬಿಗಿತ ನಿವಾರಣೆಯಾಗಿ ಬ್ಯಾಕ್ ಸ್ಟ್ರೆಚ್ ಆಗಲಿಕ್ಕೆ ಒಳ್ಳೆಯದು. ಮತ್ತು ಮಹಿಳೆಯರ ಮುಟ್ಟುದೋಷ, ಮೆನಪಸ್ ಇತ್ಯಾದಿಯ ಫೈಬ್ರಾಯ್ಡ್ ಸಮಸ್ಯೆಯ ನಿಯಂತ್ರಣಕ್ಕೂ ಸಹಕಾರಿ. ಈ ಆಸನ ಯಾರು ಮಾಡಬಾರದು? ಹೆಚ್ಚಿನ ರಕ್ತದ ಒತ್ತಡ ಇದ್ದವರು ಅಭ್ಯಾಸ ಮಾಡೋದು ಬೇಡ. ಹಾಗೆ ತೀರಾ ಕ್ರಾನಿಕ್ ಬ್ಯಾಕ್ ಪೇಯ್ನ್, ತುಂಬ ಸೊಂಟ ನೋವು ಸಹ ಇದ್ದವರು ಅಭ್ಯಾಸ ಮಾಡುವುದು ಬೇಡ. ಬಹುಶಃ ತಾವೆಲ್ಲ ಗಮನಿಸಿ, ಹಿಂದಿನ ಕಾಲದಲ್ಲೆಲ್ಲ ಮಹಿಳೆಯರು ಬಗ್ಗಿಕೊಂಡು ತುಂಬ ಕೆಲಸ ಮಾಡ್ತಾಯಿದ್ರು. ನಾವು ಬಾಲ್ಯದಲ್ಲಿ ಬಹುಶಃ ನೀವೆಲ್ಲ ಗಮನಿಸಿರ್ಬೋದು. ಈಗ ಬಾಗುವ ಕೆಲಸಗಳು ನಾವು ಬಗ್ಗಿಕೊಂಡು ಮಾಡೋದು ಕಡಿಮೆ ಆಗಿದೆ. ಅದಕ್ಕೆ ಇದು ಬಹಳ ಸಹಕಾರಿ ಈ ಆಸನ. ನೋಡೋಣ. ಪ್ರಥಮವಾಗಿ ತಾಡಾಸನ, ಬೆನ್ನು ಕುತ್ತಿಗೆಲ್ಲ ನೇರ ಮಾಡಿ ತಾಡಾಸನ, ಬೆಟ್ಟದಂತೆ ನೆಟ್ಟಗೆ ನೇರವಾಗಿ ನಿಲ್ಲಬೇಕು. ಆಮೇಲೆ ಸ್ವಲ್ಪ ವಿಸ್ತರಣೆ ಕಾಲುಗಳಲ್ಲಿ, ಪಾದ ಸ್ವಲ್ಪ ವಿಸ್ತರಣೆ 1-1.5-2 ಅಡಿಯಷ್ಟಾಗಲ್ಲ. ಮತ್ತು ಕೈಗಳನ್ನು ತಿರಿಸಿಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ನೇರವಾಗಿಸಿ ಸ್ವಲ್ಪ ಹಿಂದೆ ಬಾಗಬೇಕು. ಆಮೇಲೆ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಗಮನಿಸಿ ಬಂದುಬಿಡಿ, ಸೊಂಟದಿಂದ ಬಾಗುತ್ತಾ ಅಲ್ಲಿ ಹಸ್ತವನ್ನು ಪಾದ ಅಡಿಗೆ ಕೊಂಡೋಗಿ ಆಮೇಲೆ ತಲೆ ಎತ್ತಬೇಕು. ಅಲ್ಲಿ ಸ್ವಲ್ಪ ಇದ್ದು ಇನ್ಹೇಲ್ ಮಾಡ್ತಾ ಅಲ್ಲಿ ಸ್ಟ್ರೆಚ್ ಮಾಡಿ ಪುನಃ ಉಸಿರು ಬಿಡುತ್ತಾ ರೇಚಕ, ಅಲ್ಲಿ ಮಂಡಿಯನ್ನು ಬಾಗಿಸಿ ಶಿರಸ್ಸು ಎರಡು ಕಾಲಿನ ಮಧ್ಯಕ್ಕೆ ಅಂದರೆ ಮಂಡಿಯ ಸಮೀಪ ತರಲಿಕ್ಕೆ ಪ್ರಯತ್ನ. ಇಲ್ಲಿ ಗಮನಿಸಿ ಬಂದರೆ ಒಂಥರ ಹಿಂದೆ ಕಾಲೆಲ್ಲ ಸಗಣಿ ಸಾಸ ಕಾಲ ಅಗಲ ಮಾಡಿಕೊಂಡು ಅದಕ್ಕೆ ಹೋಲುವ ಭಂಗಿ. ಹೊಟ್ಟೆಯ ಫ್ಯಾಟ್ ಬರ್ನ್ ಆಗ್ತದೆ. ಮೆನಪಸ್ ಮುಟ್ಟು ದೋಷ ಎಲ್ಲ ನಿಯಂತ್ರಣಕ್ಕೆ, ಇವನ್ನು ಅವಾಯ್ಡ್ ಮಾಡಲಿಕ್ಕೆ ಬಹಳ ಸಾಕು. ಇಲ್ಲಿ ಸಹಜ ಉಸಿರಾಟ, ಕಣ್ಣು ಮುಚ್ಚಬೇಕು, ಆಳ ಉಸಿರಾಟ. ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನೋಡಿ, ಬರುವಾಗ ಮೆಲ್ಲಗೆ ಸೊಂಟದಿಂದಲೇ ಬರಬೇಕು, ಅದೆಲ್ಲ ಇಂಪಾರ್ಟೆಂಟ್. ಹಾಗೆ ರಿಲ್ಯಾಕ್ಸ್, ವಿಶ್ರಾಂತಿ. ಈ ಆಸನ ಯಾವ ರೀತಿ ಅಭ್ಯಾಸ ಮಾಡ್ಬೋದು? ಈ ಒಮ್ಮೆಗೆ ಬಗಲಿಕ್ಕೆ ಕಷ್ಟ ಆಗ್ತದೆ, ಯಾಕೆಂದರೆ ಬೆನ್ನು ಬಿಗಿತೇ ಇರ್ತದೆ. ಯಾಕೆ ನಾವು ಹೆಚ್ಚು ಜಡತ್ತು ಹೋಗಿ ಲಘುತ್ತು ಬರೋ ಕೆಲವು ವ್ಯಾಯಾಮಗಳು ಮಾಡಿ, ಅದು ಗುರುಗಳು ಯಾವ ರೀತಿ ಮಾಡಬೇಕು, ಎಷ್ಟು ಮಾಡಬೇಕು ಅಂತಲ್ಲೇ ಒಂದು ಮಾಹಿತಿ ತರಬೇತಿ ಸಂದರ್ಭದಲ್ಲಿ ನೀಡ್ತಾರೆ. ಅದಕ್ಕೋಸ್ಕರ ಈ ಯೋಗವನ್ನು ನಾವು ಗುರು ಮುಖೇನನೇ ಕಲಿತು ಒಳ್ಳೆಯದು. ಈಗ ಪಾದಹಸ್ತಾಸನ ನ್ಯೂ ಕಮ್ಮರ್ಸ್ ಯಾವ ರೀತಿ ಅಭ್ಯಾಸ ಮಾಡಬಹುದು ಎಂಬ ಬಗ್ಗೆಯ ಮಾಹಿತಿ ಪಡೆಯೋಣ. ಸೇಮ್ ಈ ರೀತಿ ಕಾಲಗಲ ಕೈಗಳನ್ನು ತಿರಿಸಿಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ಅಂದರೆ ಇನ್ಹೇಲ್, ಪೂರಕ, ರೇಚಕ ಅಂದರೆ ಉಸಿರು ಬಿಡುತ್ತಾ ಎಕ್ಸೇಲ್. ನೋಡಿ ಗಮನಿಸಿ, ಇಲ್ಲಿ ಆರಂಭದಲ್ಲಿ ಇಷ್ಟೇ ತಲೆ ಬಗ್ಗಿಸುವೆ ಸ್ವಲ್ಪ ನೋಡಿ, ಕೈಯನ್ನು ಪಾದದ ಹತ್ತಿರ, ಟ್ರೈ ಟು ಟಚ್ ದ ಟೋಸ್. ನೋಡಿ ಬೆಂಡ್ ಯುವರ್ ಹೆಡ್, ಅಲ್ಲಿ ಹಾಗೇ ಮಾಡಬೇಕು. ಈ ರೀತಿ ನಂಬರ್ ಆಫ್ ಅಟೆಂಪ್ಟ್ ಮಾಡ್ತಾ ಮಾಡ್ತಾ
ಈ ಹಸ್ತವನ್ನು ಪಾದ ಅಡಿಗೆ ಕೊಂಡೋಗ್ಬೇಕು. ನೋಡಿ, ಒಮ್ಮೆ ಅದು ಕೈಗೆ ಸಿಕ್ಕಿದರೆ ಮತ್ತು ಅಲ್ಲೇ ಸ್ವಲ್ಪ ಬಗ್ಗಬೇಕು, ಟ್ರೈ ಟು ಬೆಂಡ್, ಮತ್ತು ತಲೆ ಎತ್ತಿ ಇನ್ನೂ ಬಗ್ಗಬೇಕು ಸಾಧ್ಯವಾದರೆ. ಹಾಗೆ ನಂಬರ್ ಆಫ್ ಅಟೆಂಪ್ಟ್ ಮಾಡಿ ನೋಡಿ, ಅಲ್ಲಿ ಪುನಃ ಬಾಗಲಿಕ್ಕೆ ಪ್ರಯತ್ನ, ಬಗ್ಗುವಾಗ ಉಸಿರು ಬಿಡೋದು, ಈ ರೀತಿ ಬಗ್ಗುತ್ತಾ ಮಂಡಿಯನ್ನು ಬಾಗಿಸಿ ಆ ರೀತಿ ಕೊಂಡೋಗಬೇಕು ಬಂಧುಗಳೇ. ಇದು ಆರಂಭದಲ್ಲಿ ಬಹಳ ಕಷ್ಟ, ಯಾಕೆ ಸೊಂಟ ನೋವೆಲ್ಲ ಇದ್ದವರು ಮಾಡಲಿಕ್ಕೆ ಆಗೋದಿಲ್ಲ. ಹೆಚ್ಚಿನ BP ಇದ್ದವರು ಸಹ ಮಾಡ್ಬೋದು. ಇಲ್ಲಿ ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಇದ್ದುಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬರಬೇಕು. ಈ ರೀತಿಯ ಪಾದಹಸ್ತಾಸ ಬಗ್ಗೆಯ ಆಮೇಲೆ ರಿಲ್ಯಾಕ್ಸ್ ಸಂಕ್ಷಿಪ್ತ ಮಾಹಿತಿ. ಇದೊಂದು ಈ ಆಸನ ನಿತ್ಯ ನಿರಂತರ ಯಾವಾಗಲೂ ಎಳೆಯ ಪ್ರಾಯದಲ್ಲಿ ಕಲಿತು ಮಾಡಿದರೆ ಮತ್ತು ಎಷ್ಟು ವಯಸ್ಸಾದರೂ ಸಹ ನಮಗೆ ಬ್ಯಾಕ್ ಸ್ಟ್ರಾಂಗ್ ಇರ್ತದೆ, ಆ ಬೆನ್ನಿನ ಹುರಿ ಫುಲ್ಲು ಸ್ಟ್ರೆಚ್ ಆಗ್ತದೆ, ಅವು ಯಾವುದೇ ರೀತಿಯ ಆಮೇಲೆ ಬ್ಯಾಕ್ ಪೇನ್ ಎಲ್ಲ ಬರ್ತದೆ. ಒಮ್ಮೆ ನಮಗೆ ಸೊಂಟ ನೋವು ಬೆನ್ನು ನೋವು ಬಂದರೆ ಈ ರೀತಿ ಬಾಗಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಎಳೆಯ ಪ್ರಾಯದಲ್ಲಿ ಇದನ್ನೆಲ್ಲ ಯೋಗಾಸ ಒಮ್ಮೆ ಕಲಿತರೆ ತುಂಬ ನಮಗೆ ಸಹಕಾರಿಯಾಗ್ತದೆ ಬಂಧುಗಳೇ. ಆತ್ಮೀಯ ವೀಕ್ಷಕ ಬಾಂಧವರೇ, ಈ ಸಂಚಿಕೆಯಲ್ಲಿ ಕೆಲವು ವ್ಯಾಯಾಮ ಮತ್ತು ಸೂರ್ಯ ನಮಸ್ಕಾರ ಹಾಗೂ ಆಯ್ದ ಕೆಲವು ಯೋಗಾಸನಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಅರ್ಧಚಕ್ರಾಸನ, ಪಾದಹಸ್ತಾಸನ ಎಲ್ಲ ಗಮನಿಸಿದ್ದೇವೆ. ಹಾಗೆ ಈ ಆಸನಗಳನ್ನು ಅಭ್ಯಾಸ ಆದ ಮೇಲೆ ನಾವು ಶವಾಸನ ಸಹ ಮಾಡಬೇಕು. ಶವಾಸ ಬಗೆಯ ಮಾಹಿತಿಯನ್ನು ಹಿಂದಿನ ಸಂಚಿಕೆಯಲ್ಲಿ ನಾವು ಗಮನಿಸಿದ್ದೇವೆ. ಆಮೇಲೆ ನಾವು ಪ್ರಾಣಾಯಾಮ ಮಾಡಬೇಕು. ಇದರಲ್ಲಿ ಒಂದು ನಮ್ಮ ಲಂಗ್ಸ್ ಕೆಪ್ಯಾಸಿಟಿಗೆ ಹೆಚ್ಚಾಗಿಸುವ, ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಿಸುವಂತಹ, ಹಾಗೆ ಎಲ್ಲ ಕಾಯಿಲೆಗಳೇ ಇದು ಅನುಕೂಲವಾಗುವಂಥ, ವಿಶೇಷವಾಗಿ ಅಸ್ತಮಾ, ಅಲರ್ಜಿ, ಆಮೇಲೆ ಹೆಚ್ಚಿನ ರಕ್ತದ ಒತ್ತಡ, ಮಧುಮೇಹ ಇತ್ಯಾದಿ ನಿಯಂತ್ರಣಕ್ಕೆ ನಾಡಿ ಶುದ್ಧಿ ಪ್ರಾಣಾಯಾಮ ಇದನ್ನೆಲ್ಲ ಮುಂಜಾನೆ ಮಾಡಬೇಕು. ಪ್ರಾಣಾಯಾಮ ಮುಂಜಾನೆ ಬಹಳ ಸಹಕಾರಿ. ಇದು ಸಹ ಎಡಕೈ ಚಿನ್ಮುದ್ರೆ ಅಭ್ಯಾಸ ಮಾಡೋ ವಿಧಾನ. ಬಲಕೈ ನೋಡಿ ನಾಸಿಕ ಮುದ್ರೆ. ಯಾವುದಾದ್ರೂ ಒಂದು ಆಸನ ತೀರಾ ಕಷ್ಟ ಆದರೆ ಕುರ್ಚಿಯಲ್ಲಿ ಕೂತು ಮಾಡ್ಬೋದು. ಅದರಲ್ಲಿ ಪದ್ಮಾಸನ, ಆಸನ ಆದರೆ ಬಹಳ ವಿಶೇಷ. ಬೆನ್ನು, ಕುತ್ತಿಗೆ, ಶಿರಸ್ಸು ಕಡ್ಡಾಯವಾಗಿ ನೇರವಾಗಿರಬೇಕು. ಯಾಕಂದರೆ ಸಮಂ ಕಾಯೋ ಶಿರೋ ಗ್ರೀವಂ, ಹೀಗೆ ಬೆನ್ನೆಲ್ಲ ನೇರ ಮಾಡಿ ಕಣ್ಣು ಮುಚ್ಚಿ ಬಲಕೈಯಿಂದ ಮೂಗಿನ ಹೀಗೆ ಬಲಬದಿ ಮುಚ್ಚಬೇಕು. ಆಮೇಲೆ ಎಡಬದಿಯಿಂದ ಉಸಿರನ್ನು ನಿಧಾನವಾಗಿ ನಿರಂತರವಾಗಿ ನಿಶ್ಶಬ್ದವಾಗಿ ತೆಗೆದುಕೊಂಡು ಬಲಬದಿಯಲ್ಲಿ ಬಿಡಬೇಕು. ಗಮನಿಸೋಣ ನೋಡಿ, ಈ ರೀತಿ ನಿಧಾನವಾಗಿ ತೆಗೆದುಕೊಂಡು ಯಾವ ಬದಿಯಲ್ಲಿ ನಾವು ಬಿಟ್ಟಿದ್ದೇವೆ ಅದೇ ಬದಿಯಲ್ಲಿ ನಾವು ತೆಕ್ಕೊಳ್ಬೇಕು. ಆಲ್ಟರ್ನೇಟಿವ್ ಪ್ರಾಣಾಯಾಮ, ಪರ್ಯಾಯ ಹೊಳ್ಳೆ ಪ್ರಾಣಾಯಾಮ. ಇನ್ನೊಮ್ಮೆ ಗಮನಿಸಿ ನೋಡಿ, ಎಡಬದಿಯಿಂದ ಉಸಿರು ತೆಕ್ಕೊಂಡು ಬಲಬದಿಯಲ್ಲಿ ಬಿಡಬೇಕು. ಎಲ್ಲಿ ಬಿಟ್ಟಿದ್ದೀವಿ ಅಲ್ಲೇ ಬಲಬದಿಯಿಂದ ತೆಗೆದುಕೊಂಡು ಎಡಬದಿಯಲ್ಲಿ ಬಿಡಬೇಕು. ಇಲ್ಲಿ ಕುಂಭಕ ಇಲ್ಲ, ಖಾಲಿ ಪೂರಕ ರೇಚಕ. ಪರಿಣತಿ ಹೊಂದಿದ ನಂತರ ಅಲ್ಲಿ ಕುಂಭಕ ಮಾಡಿ ಸಹ ಅಭ್ಯಾಸ ಮಾಡ್ಬೋದು. ಅದನ್ನೆಲ್ಲ ಗುರುಮುಖೇನ ಕಲಿತು ನಾವು ಮಾಡಬೇಕು. ಇದರಲ್ಲಿ ಯಾವ ರೀತಿಯ ಅಡ್ಡ ಪರಿಣಾಮ ಇಲ್ಲ. ಇಲ್ಲಿ ನಿಧಾನವಾಗಿ ನಿರಂತರವಾಗಿ ನಿಶ್ಶಬ್ದವಾಗಿ ಅಭ್ಯಾಸ ಮಾಡಬೇಕು. ನಾಡಿ ಶುದ್ಧಿ. ನಮ್ಮ ದೇಹದಲ್ಲಿ 72,000 ನಾಡಿಗಳಿವೆ. ಹೇಗೆ ನೀರಿನ ಪೈಪಲ್ಲಿ ಕಸಗಡ್ಡಿ ಸಿಕ್ಕಿದರೆ ಹೇಗೆ ಟ್ಯಾಪಲ್ಲಿ ಬ್ಲಾಕ್ ಆಗ್ತದೆ, ನೀರು ಬರುವುದಿಲ್ಲ, ಅದೇ ರೀತಿ ನಮ್ಮ ದೇಹದಲ್ಲಿ 72,000 ನಾಡಿಗಳಿವೆ. ಅದರ ಬ್ಲಾಕ್ ಹೋಗಲಿಕ್ಕೆ, ಕ್ಲಿಯರ್ ಆಗಲಿಕ್ಕೆ ಈ ನಾಡಿ ಶುದ್ಧಿ ಪ್ರಾಣಾಯಾಮ ಮತ್ತು ಹಲವು ಕಾಯಿಲೆಗಳ ಸಮಸ್ಯೆಯ ನಿಯಂತ್ರಣಕ್ಕೆ ಇದು ಸಹಕಾರಿ. ಮತ್ತು ಬಲಬದಿಗೆ ಸೂರ್ಯನಾಡಿ, ಎಡಬದಿಗೆ ಚಂದ್ರನಾಡಿ ಅಂತೇಳಿ ಸಾಕಷ್ಟು ಇದಕ್ಕೆ ಮಾಹಿತಿಗಳಿವೆ ಬಂಧುಗಳೇ. ಇದೀಗ ಈ ಒಂದು ಪ್ರಸಕ್ತ ಪರಿಸ್ಥಿತಿಗೆ ಪ್ರಾಣಾಯಾಮ ಬಹಳ ಸಹಕಾರಿ. ಆದರೆ ಮೂಗಿನಲ್ಲಿ ಪಾಲಿಪ್ ಬ್ಲಾಕ್ ಎಲ್ಲ ಇದ್ದವರು ಮಾಡಬಾರ್ದು. ಅಂಥವರು ಆರಂಭದಲ್ಲಿ ಹೇಳಿದ 2 ಹೊಳ್ಳೆಗಳಲ್ಲಿ ದೀರ್ಘ ಉಸಿರಾಟ, ಸರಳ ಪ್ರಾಣಾಯಾಮ ಮಾಡಬಹುದು. ಬಂಧುಗಳೇ, ಈಗ ಸಮಾಪನ ಮಾಡೋ ಮುಂಚೆ 1-2-3 ಮುದ್ರೆಗಳ ಬಗ್ಗೆ. ಮುದ್ರೆಗಳು ಯೋಗದ ಅಂಶ, ಯಾವುದೇ ಹೊತ್ತಲ್ಲಿ ಮಾಡ್ಬೋದು. ಈ ಕೆಲವೊಮ್ಮೆ ಯೋಗ ಮಾಡಬೇಕಾದ್ರೆ ಬೆಳಿಗ್ಗೆ ಅಥವಾ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಕೆಲವೊಮ್ಮೆ ಯೋಗ ಮಾಡಲಿಕ್ಕೆ ಆಗ್ತಾಯಿಲ್ಲ, ಎಕ್ಸಸೈಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅಥವಾ ಜಿಮ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಯಾವುದೇ ರೀತಿಯ ದೈಹಿಕ ಚಟುವಟಿಕೆ ಕೊರತೆ ಇರುವವರಿಗೆ ಮುದ್ರೆ ಬಹಳ ಒಳ್ಳೆಯದು. ಮುದ್ರಾ ಫಿಸಿಯೋಥೆರಪಿ, ಅದಕ್ಕೆ ಮಂತ್ರ ಹಾಕಿದರೆ ಸೌಂಡ್ ಥೆರಪಿ, ನಮ್ಮ ದೇಹದಲ್ಲಿರುವ ಚಕ್ರಗಳು ಆ್ಯಕ್ಟಿವೇಟ್ ಆಗ್ತದೆ. ಈ ಸಂದರ್ಭದಲ್ಲಿ 1-2-3 ಮುದ್ರೆಯ ಬಗೆಯ ಮಾಹಿತಿಯನ್ನು ಪಡೆಯೋಣ. ಪ್ರಥಮವಾಗಿ ಪ್ರಾಣ ಮುದ್ರೆ ನೋಡಿ, ಇಲ್ಲಿ ಹೆಬ್ಬೆರಳು, ಕಿರುಬೆರಳು, ಉಂಗುರ ಬೆರಳು ಈ ರೀತಿ. ಅಂದರೆ ಅಗ್ನಿತತ್ವ, ಆಮೇಲೆ ಇದು ಜಲತತ್ವ, ಇದು ಪೃಥ್ವಿ ತತ್ವ, 3 ತತ್ವವನ್ನು ಒಟ್ಟಿಗೆ ಸೇರಿಸಾಗ ಇಲ್ಲಿ ಪ್ರಾಣಶಕ್ತಿ ಹೆಚ್ಚಾಗುತ್ತೆ ಅಂತೇಳಿ ಉಲ್ಲೇಖ ಇದೆ. ಈ ರೀತಿ ಬೆನ್ನು ಕುತ್ತಿ ನೇರ ಮಾಡಿ ಕಣ್ಣು ಮುಚ್ಚಿ 10-20 ನಿಮಿಷ ಎಲ್ಲ ಮಾಡಿ. ಇದೊಂಥರ ಪಿತ್ತನಾಶಕ ಮುದ್ರೆ. ಇದೆಲ್ಲ ಫೆದರ್ ಟಚ್ ಮುದ್ರೆ. ಯಾವ ಹೊತ್ತಿಗೆ ಮಾಡೋದು, ಎನಿ ಟೈಮ್. ಈಗ ಒಮ್ಮೆಗೆ 10 ನಿಮಿಷ ಮಾಡಲಿಕ್ಕೆ ಆಗೋದು ಸಹ 2 ನಿಮಿಷ ಮಾಡಿ ಸಹ ನಾವು 10 ನಿಮಿಷ ಮಾಡಬಹುದು. ಇದಕ್ಕೆ ಮಂತ್ರ ಹೇಳಬೇಕು ಆಸಕ್ತರು, ಕಡ್ಡಾಯ ಇಲ್ಲ. ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ ಅಂತ ಹೇಳಬೇಕು.
ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಮಂದಿ ಗ್ಯಾಸ್ಟ್ರಿಕ್ ಹೇಳ್ತಾರೆ, ಅಸಿಡಿಟಿ, ಇದಕ್ಕೂ ಸಹ ಮಂತ್ರ ಮುದ್ದೆಗಳು. ಅಂಥವರು ಈ ಪ್ರಾಣ ಮುದ್ದೆಯಲ್ಲಿ ಅಗ್ನಿ ಪಂಚಾಕ್ಷರಿ ಮಂತ್ರ ಹೇಳ್ತಾರೆ. ಯಾರಿಗೆ ಅಸಿಡಿಟಿ ಇದೆ, ಗ್ಯಾಸ್ಟ್ರಿಕ್ ಇದೆ, ಹೀಗೆ ಪ್ರಾಣ ಮುದ್ದೆ ಮಾಡಿ ಓಂ ಅಗ್ನಿಂ ಶಿವಾಯಂ ನಮಃ, ಓಂ ಅಗ್ನಿಂ ಶಿವಾಯಂ ನಮಃ, ಓಂ ಅಗ್ನಿಂ ಶಿವಾಯಂ ನಮಃ. ಇಲ್ಲಿ ಅಗ್ನಿ ಅಂದರೆ ಅಗ್ನಿಮಾಂದ್ಯ, ಉದರ ವ್ಯಾಧಿ, ಶಿವ ಎಂದರೆ ಮೂರನೇ ಕಣ್ಣು, ಈ ಹೊಟ್ಟೆ ಉರಿ, ಹೊಟ್ಟೆ ಬೆಂಕಿ ಎಲ್ಲ ಬರೋದಕ್ಕೆ ಈ ರೀತಿ ಉತ್ತರ ದಿಕ್ಕಿಗೆ ಮುಖ ಮಾಡಿ 108 ಬಾರಿ ಈ ಪ್ರಾಣ ಮುದ್ದೆಯಲ್ಲಿ ಮಂತ್ರ ಹೇಳಬೇಕು. ಆಮೇಲೆ ಅವರು ಹೃದಯ ಮುದ್ರೆ ಮಾಡಬೇಕು. ಗಮನಿಸಿ ಬಂದ ವೇಳೆ ತೋರು ಬೆರಳನ್ನು ಮಾಡಿಸಬೇಕು. ಈ ರೀತಿ ಮಧ್ಯದ ಬೆರಳು, ಉಂಗುರ ಬೆರಳಿಗೆ ಹೆಬ್ಬೆರಳು ಮೃದುವಾಗಿ ಸ್ಪರ್ಶಿಸಿ ಹೃದಯ ಮುದ್ರೆ. ಆಸಕ್ತರು ಮಂತ್ರ ಪಠಿಸಬಹುದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೇಳಿ ಮಂತ್ರ ಹೇಳಬೇಕು 108 ಬಾರಿ. ಒಂದು 10 ನಿಮಿಷ ಮಾಡಿ ಸಾಕು. ಸಾಮಾನ್ಯವಾಗಿ ಊಟ ಮಾಡಿದ ಮೇಲೆ ಒಳ್ಳೆಯದು, ಯಾಕೆಂದರೆ ಆಗ ಹೊಟ್ಟೆ ಉಬ್ಬರಿಸೋದು, ಗ್ಯಾಸ್ಟ್ರಿಕ್ ಇತ್ಯಾದಿ ಎಲ್ಲ ಕಡಿಮೆ ಆಗಲಿಕ್ಕೆ ಈ ಒಂದು ಹೃದಯ ಮುದ್ರೆ ಬಹಳ ಸಹಕಾರಿ. ಅದರ ಜೊತೆಯಲ್ಲಿ ವಾಯು ಮುದ್ರೆ ಸಹ ಮಾಡು. ಇದು ವಾಯು ಮುದ್ರೆ ನಮ್ಮ ದೇಹದಲ್ಲಿರೋ ಅಧಿಕ ವಾಯು, ಡಿಕ್ರೀಸ್ ಇನ್ ದ ಏರ್ ಎಲಿಮೆಂಟ್. ನೋಡಿ, ಈ ರೀತಿ ತೋರು ಬೆರಳನ್ನು ಮೃದುವಾಗಿ ಮುಚ್ಚಬೇಕು, ಮಡಿಸಬೇಕಿಲ್ಲಿ. ಅದರ ಮೇಲೆ ಹೆಬ್ಬೆರಳು ಈ ರೀತಿ ಮುಚ್ಚಿಸಬೇಕು. ಬೆನ್ನು ಕುತ್ತಿ ನೇರ ಮಾಡಿ ಮಲಗಿಕೊಂಡು ಮಾಡ್ಬೋದು, ಅಥವಾ ಕುರ್ಚಿಯಲ್ಲಿ ಕೂತು ಮಾಡೋದು. ಇದಕ್ಕೆ ಮಂತ್ರ ಇಲ್ಲ. ಈ ರೀತಿ ಒಂದು 10 ರಿಂದ 20 ನಿಮಿಷ ಮಾಡಿ ಸಾಕು. ಈ ಚಿಕಿತ್ಸಾ ರೂಪದಲ್ಲಿ ನಾವು ಮುದ್ರೆ ಮಾಡುವಾಗ ಕೊನೆಯಲ್ಲಿ ಪುನಃ ಕಡ್ಡಾಯವಾಗಿ ಪ್ರಾಣ ಮುದ್ರೆ ಮಾಡು. ಇದಿಷ್ಟು ಗ್ಯಾಸ್ಟ್ರಿಕ್ಕಿಗೆ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಪ್ರಾಣ ಮುದ್ರೆ 10 ನಿಮಿಷ, ಓಂ ಅಗ್ನಿಂ ಶಿವಾಯಂ ನಮಃ. ಆಮೇಲೆ ಹೃದಯ ಮುದ್ರೆ 10 ನಿಮಿಷ, ಓಂ ನಮಃ ಶಿವಾಯ ಮಂತ್ರ. ಆಮೇಲೆ ವಾಯು ಮುದ್ರೆ 20 ರಿಂದ 40 ನಿಮಿಷ ಅಥವಾ 10 ನಿಮಿಷ ನಾವು ಅಭ್ಯಾಸ ಮಾಡಬೇಕು ಬಂಧುಗಳೇ. ಇದಿಷ್ಟು ಮುದ್ರಾ ಯೋಗದ ಬಗ್ಗೆಯ ಸಂಕ್ಷಿಪ್ತ ಮಾಹಿತಿಗಳು. ಆತ್ಮೀಯ ಎಲ್ಲ ವೀಕ್ಷಕ ಬಾಂಧವರೇ, ಈ ಒಂದು ಕಾರ್ಯಕ್ರಮವನ್ನು, ಈ ಸಂಚಿಕೆಯ ಮಾಲಿಕೆಯನ್ನು ನಾವಿವಾಗ ಸಮಾಪನಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ಹೇಳುತ್ತಾ ಈಗ ಶಾಂತಿ ಮಂತ್ರದೊಂದಿಗೆ ಸಮಾಪನ ಮಾಡೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.